मध्यमाम् अस्मदाचार्यपर्यन्तां वन्दे गुरुपरम्परा श्रीगुरवे नमः प्रार्थयामि। वन्दे विघ्नेश्वरं देवं सर्वविघ्नात्मयूरम् अन्तरायनिवृत्त्यर्थं तं नमामि गजाननं श्रीमन्महागणेश्वराय नमः। नमः पङ्कजनाभाय नमः पङ्कजमालिने नमः पङ्कजनेत्राय नमस्ते पङ्कजामध्वजे श्रीसत्यनारायणस्वामिने नमः। आगत्य मृत्युञ्जयचन्द्रमूले व्याघ्राजनालङ्कृतशूलपाणे स्वभक्तसंरक्षणकामदे प्रतीरविश्वेश्वर पार्वतीशः श्रीक्षेत्राधिपति सोमनाथेश्वराय नमः। आधारे पतनं सहस्रकिरणं ताराधिपं स्वाश्रये हरके पत्नचित्रविद्या ಎಟ್ಟು ರೀತಿಯಾದ ಈ ಕ್ಷೇತ್ರಗಳು ನಮ್ಮ ಗ್ರೀಕನಂಚಿನ ಆರೂಢ ಪಟ್ಟಣ ನಿರ್ಮಾಣವಾಗಿರತಕ್ಕಂಥ ಸತ್ಯನಾರಾಯಣ ದೇವರಿಗೂ ಲಕ್ಷ್ಮೀ ಪಟ್ಟಣ ಚಿತ್ರ ನಾರಾಯಣ ದೇವರಿಗೂ ಸತ್ಯಾಪಟ್ಟಣದ ಲಕ್ಷ್ಮೀ ಪಟ್ಟಣ ನಾರಾಯಣ ಪಟ್ಟಣದ ಮಂಗಲಮೂರ್ತಿಯಾದ ಚಿತ್ರ ನಮ್ಮ ಮಾಂಸದ ಇಡೀ ಸೃಷ್ಟಿಗೆ ಪಾಲನ ಪಟ್ಟಣ ಚಿತ್ರ ಮಹಾವಿಷ್ಣು ದೇವರ ಪಟ್ಟಣ ಚಿತ್ರ ಅಂಚಿತ್ರ ಸತ್ಯನಾರಾಯಣ ದೇವರಿಂದ ವ್ರತ ಕಥೆ ಪಟ್ಟಣ ಈ ಕಲಿಗಾರರು ನಮ್ಮ ಮಾಂಸದ ಜೀವನವು ಸತ್ಯನು ತೋಜಾದ ಒಳಿಪಾದ ಚಿತ್ರ ಆ ವ್ರತಾನುಸಾರನು ಭಕ್ತಿ ಪುರಸ್ಸರವಾದ ದೇವತಾಪಾದ ಅರ್ಪಣೆ ಮಾಡ್ತಾನೆ ಸಂಕಲ್ಪಗಳು ನಮಗೆ ಈ ಕೆಲಸವನ್ನು ತೋರಿಸುವ ಅಂಚಿತ್ರ ಆ ಸಂಕಲ್ಪಗಳು ಸತ್ಯವಾದ ನಡಪಾದ ಚಿತ್ರ ದೇವಿ ನಮ್ಮ ಕೈಗೆ ಭದ್ರವಾದ ಚಿತ್ರ ಕರ್ತವ್ಯ ಕೂಡ ಎದ್ದು ರೀತಿಯಾದ ನಡಪಾಯಿ ಅಂಚಿತ್ರ ನಡಪಾಯ ಚಿತ್ರಕಾರರು ನರಮಾಣಿಕ ಒಂದು ಕೆಲಸ ಮಂತ್ರಿ ಕೊಟ್ಟೇ ಪಂಡದ ಮಂತ್ರಿ ಜನ ಕಾಂಡಲ ಐಕೊಂದು ಕ್ಷಮೆ ಪಡ್ಕೊಂಡು ಅಂಡ ದೇವರಿಗೂ ಕೊಟ್ಟೇ ಪಟ್ಟು ಕೊಟ್ಟು ಈ ಪಂಡ ಅಂಡ ನಮ್ಮ ನೈಪುಣ ಚಿತ್ರ ಸರ್ವಸ್ವ ದೇವರ ಸನ್ನಿಧಾನ ಸ್ವೀಕಾರ ಮಗ ಅಂಚಿತ್ರ ಆ ಭಗವಂತನ ಕೊಟ್ಟ ಚಿತ್ರ ಬಾಧ್ಯರನ್ನು ನಡಪಾಪನ ಚಿತ್ರ ಆ ಸತ್ಯನಾರಾಯಣ ವ್ರತಾಚರಣೆಯನ್ನು ಇನಿಂದ ಶುಭದರಿಟ್ಟು ಭಕ್ತಿ ಪುರಸ್ಕರವಾದ ದೇವತಾ ಪಾದಕಗಳು ಅರ್ಪಣೆ ಚಿತ್ರ ಉದ್ದೇಶಾನುಸಾರವಾದ ನಮ್ಮ ಮಾತೆಲ್ಲ ಮೂರು ಸೇರಿಬಿಟ್ಟು ಐಕೋಡಾಪನ ಚಿತ್ರ ವ್ಯವಸ್ಥಿತಪುರ ಮಂತ್ರ ನರಮಾಣಿವಾದ ಭಕ್ತಿ ಕಾರಣ ಹಲವು ವಿಧವಾದ ಚಿತ್ರ ಅಜ್ಞಾನ ಕೊರತೆ ಲೋಪಾಪಟ್ಟಪುರ ಮಂತ್ರ ಚಿತ್ರ ಸನ್ನಾಹಳಿ ಸಾಧ್ಯ ಭಕ್ತಿ ಲೋಪ ಶ್ರದ್ಧಾಲೋಪ ಕ್ರಿಯಾಂಗ ವೈಕಲ್ಯ ಲೋಪ ದ್ರವ್ಯ ಲೋಪ ಮಂತ್ರಲೋಪ ತಂತ್ರಲೋಪ ಪಟ್ಟದು ಹಲವು ವಿಧವಾದ ಚಿತ್ರ ಕೊರತೆಗಳಿಗೆ ಸಾಧ್ಯ ನಮ್ಮ ಜೀವನ ಜಯಿಸಿಕೊಳ್ಳಿ ನಮ್ಮ ಗ್ರಹಿಸುವ ಕೂಡ ನಮ್ಮ ಜೀವನದ ಸಾಧನೆ ಆಗ ದೇವರ ವೈದ್ಯ ಕರುಣು ಚಿತ್ರ ಸಂಕಲ್ಪ ದೀಪೇರ ಅವು ಮಾತ್ರ ನಮಗೆ ಪ್ರಾಪ್ತವಾದ ಆ ಪ್ರಕಾರವಾದರೆ ನಮ್ಮ ಭಗವಂತನ ಆರಾಧನೆ ಮಾಡುವ ಚಿತ್ರ ಉದ್ದೇಶವಿದಾವರ ಚಿತ್ರ ವಸ್ತು ಕೂಡ ಸಂಘ ಮತದಾನ ಐದು ಕೂಡ ಅಜ್ಞಾನ ಮತ್ತು ಇಪ್ಪೇರು ಸಾಧ್ಯ ಹೂಕರೋಡು ಪಟ್ಟದಲ್ಲಿ ಸಂತೋಷದಾವ ಸಂಘ ಮಾಡುವ ಅಂಡ ಇತರ ಕಾಲದ ಸಂಘ ಮಾತ್ರ ಚಿತ್ರ ಪೂರ್ಣಗೆಟ್ಟು ಹಲವು ರೀತಿಯಾದ ಕುಜಲಿಪ್ಪುಂಡು ಗುರಿ ಸಾಧ್ಯವನ್ನು ಅಥವಾ ವರ್ಣ ಚಿತ್ರ ಸಾಧನ ಮಳೆ ಆದಿತ್ಯ ಸಾಧನವನ್ನು ಕಟ್ನಾಕ ಚಿತ್ರದು ಅವಳ ಎಂಜಲಾದ ಅಂಜನೆ ದೇವರಿಗೂ ಕೃಷಿ ಕೊಟ್ಟುಕೊಂಡಿದೆ ಅಂಗಡಿಯಿಂದ ಮತ್ತೊಂದು ಬರುವ ನಮ್ಮ ಸಂಘ ಮಾತ್ರ ಕಷ್ಟ ಮಗ ಐಕೆ ಎತ್ತಿತ್ತು ವಿಷಪಾದಿತ್ವೇರು ಉಳಾಯಿ ವಿದಾಯಿತ್ವೇರ ಸಂತ ಸೋಪುಟ್ಟು ನಾಡಲ ಉಳಾಯಿ ಹೆಚ್ಚು ಉಂಟು ಮಣಿಯರಾಗಿ ಮಗ ಆ ಪ್ರಕಾರವಾಗಿ ಚಿತ್ರ ಒಂದು ಅಜ್ಞಾನ ಸ್ವರೂಪದ ಲೋಕವನ್ನು ಮಣ್ಣು ಚಿತ್ರ ಕರ್ತಬಿಡಿತು ಅಂಚಿತ್ರ ಸಮಸ್ತ ಲೋಕವನ್ನು ಬಂದಿದೆ ಸಂತೋಷದಾದ ಮಣ್ಣು ಚಿತ್ರ ಪೂಜೆಗೂ ನಮ್ಮ ಭಕ್ತಿ ಪುರಸ್ಸರವಾದ ವ್ಯಕ್ತಿ ಕೂಡಲೇ ಆ ಪ್ರಕಾರವಾದ ನಮ್ಮನ್ನ ಪವಿತ್ರಾದ ಕೂಡ ಇಲ್ಲದ ಬೇಡ ಅವೇ ಪ್ರಕಾರವಾದ ಸಪರಿವಾರಾತ್ಮಕವಾದ ಚಿತ್ರ ಲಕ್ಷ್ಮೀನಾರಾಯಣ ದೇವರು ಆದಿತ್ಯಾದಿ ನವಗ್ರಹ ದೇವರು ಇಂದ್ರಾದಿ ಲೋಕಪಾಲಕ ದೇವರು ನಮ್ಮನ ಕೂಡ ಕಾಲಕಾಲದ ಸಂರಕ್ಷಣೆ ಮತ್ತು ಚಿತ್ರ ಕರೆದು ಸಂರಕ್ಷಣಾ ದೇವತೆಗಳಾಗಲು ಕೂಡ ಕಳಶ ವ್ಯಕ್ತಿ ಕೂಡಲೇ ಬಲಿತು ಬರ್ತದೆ ಕಣ್ಣಲ್ಲಿ ಒಂದು ನಮಗೊಬ್ಬರ ಚಿತ್ರ ಯಥೋಚಿತ ಅಲ್ಪವಿಧದ ಪೂಜೆ ಸಂವಿಧಾನ ಸ್ವೀಕಾರ ದಾಯಿ ಇದು ಕೂಡ ವ್ಯವಸ್ಥೆ ಮಾಡ್ತಾನಲ್ಲ ಅಲ್ಪದಾಯ ವರ್ತನೆಯಿಂದ ದೇವೇರಿ ಪಟ್ಟಣವು ಕೂಡ ಅತ್ಯಂತ ಅಖಂಡವಾದ ಚಿತ್ರ ಮನೋಭಾವ ದೇವೇರಿ ಪಟ್ಟದ ಮಹತ್ತರವಾದ ಚಿತ್ರ ಚೈತನ್ಯ ಪಟ್ಟು ನಮನ ಸಾಧ್ಯ ಆವಾಂದೀಪನ ಚಿತ್ರ ಕರ್ತವ್ಯ ಕೂಡ ಸುಲಿತವಾದ ನಡಪಾದ ಚಿತ್ರ ಭಾವನೆ ಅಂಚಿತ್ರ ಆ ಮಹತ್ತರವಾದ ಚಿತ್ರ ಶಕ್ತಿಯು ನಮಗೆ ಗೊತ್ತಲ ಅಲ್ಪಾಪಣಿಯಲು ಸಾಧ್ಯ ಮಗ ಅಂಚಿತ್ರ ದೇವದತ್ತವಾದ ಚಿತ್ರ ವಸ್ತುವು ಭಗವಂತಗೆ ಅರ್ಪಣೆ ಮಂತ್ರ ಚಿತ್ರ ವಿಧಾನವು ದೇವತಾ ಪೂಜೆ ನಮ್ಗೆ ಪರಿಸರವು ಋಷಿಮುನಿಗಳು ಕೂಡ ಧ್ವಜಾಗುತ್ತದೆ ದಾಯ ಮಕ್ಕಳು ಕೇಳಿದ ದೇವರಿಗೆ ಇಳಿದಷ್ಟು ಬದಬೇಕು ನಮ್ಮ ಜೀವನೋಪಾಯಕ್ಕೂ ಈ ಎಟ್ಟೆ ರೀತಿಯಾದ ಚಿತ್ರ ಸುಭಿಕ್ಷತೆಯನ್ನು ಒದಗಾಲು ಕೊಡ್ತೇವೆ ಸಂಪತ್ತು ಅನುಗ್ರಹ ಮಾಡ್ತೇವೆ ಅವಕಾಶ ಕೊಡ್ತೇವೆ ಕೊಡುವ ಚಿತ್ರ ಸಂತೋಷದ ಅವರ ಕೃತಜ್ಞತಾತ್ಮಕವಾದ ದೇವರ ಪೂಜೆ ಮಾಡಿಕೊಳ್ಳುವ ಚಿತ್ರ ವಿಚಾರ ಈ ಪ್ರಕಾರವಾದ ಭಕ್ತಿ ಪುರಸ್ಸರವಾದ ನಮ್ಮ ಮನುಷ್ಯನ ಚಿತ್ರ ಪೂಜೆಗೂ ಆಯಾ ಸಾನ್ನಿಧ್ಯ ಮಧ್ಯಗಳು ದೇವರ ಸಶರೀರವಾದ ಇಟ್ಟುಕೊಂಡು ನಮನ ಪಾಲು ಓಡಾದ ಚಿತ್ರ ಫಲನು ಅನುಗ್ರಹ ಮಾಡ್ತಿರಬಹುದಾದ ಕೊಟ್ಟ ಚಿತ್ರ ಪೂಜೆಗಳು ಸಂವಿಧಾನ ಸ್ವೀಕಾರ ತನ್ಮುಖಾಂತರವಾದ ಈ ಕ್ಷೇತ್ರಕ್ಕೂ ಜನಾಕರ್ಷಣದ ಒಟ್ಟು
ಧನಾಕರ್ಷಣೆ ಆಗುವುದು. ನಮ್ಮ 4 ಜನ ಮತ್ತದ ಅಕ್ಕ ಉಪಕಾರ ಆಗುವುದು ಈ ಪ್ರಕಾರವಾಗಿ ಚಿತ್ರ ಭವನ ನಿರ್ಮಾಣ ಮಾಡ್ತದ. ಅಂಚಿತ್ರ ಭವನಗಳು 4 ಜನ ಉಪಕಾರ ಮತ್ತು ಸ್ವೀಕಾರ ಅಂತ ಹೇಳಿಕೊಂಡಾಗ ನಮ್ಮ ಚಿತ್ರ ಕೆಲಸವು ಸಾರ್ಥಕತೆಯನ್ನು ಪ್ರಾಪ್ತಿಯಾಗುವುದು. ಕುಟುಂಬ ಸಂಸಾರವು ಗೂಢಾತ್ಮಾಗ ಸಂಪತ್ತು ಉಂಟು. ಆ ಸಂಪತ್ತು ನಂತ ತಿಕ್ಕೂಡು ಪಂಡದಾಂಡಲ ಐಕೊಂಜಿ ಕಾರಣ ಬಂದು ಸಂಪತ್ತು ಇನಿಯಂತ್ರನ ಕೈಟ್ಟು ಬತ್ತಿಂದು ಪಂಡದಾಂಡ ಓಡ್ಯವ ಏತನ ಕೈಟಿತ್ತು ಎಲ್ಲ ಮನೆ ಏತನ ಕೈಗೆ ಹೋಗೋಣ ಚಂದ್ರು ಬಗ ಐಕೊಂಜಿ ನಮ್ಮ ಇಂಗ್ಲಿಷ್ ಮಂದಿ ಪಾತ್ರ ಸೈಕ್ಲಿಂಗ್ ಅವೊಂದು ಚಕ್ರದರ ತಿರುಗೋನ್ ದಿಕ್ಕೋಡು ಗುರಿನ ಕೈಗೆ ತುಪ್ಪನಂತಿನ ವಿಚಾರ ಅಂಜನೆ ಈ ಋಣಾದ ಬಂದಾಪಟ್ಟಣದಿಂದ ಪೂರಕವಾದ ನಮನ ಜೀವನ ಹಲವು ವಿಧವಾದ ಚಿತ್ರ ಸೌಭಾಗ್ಯಾಪಗಳು ರಾತ್ರಿ ಆವೊಂದು ಬರೋದು ಹೋಗಿ ಅಂಚಿತನ ಆ ಋಣಾದ ಬಂದ ಒಂದು ಕಂಡುದಾಂಡ ಮಾತ್ರ ಒಂದೊಂದು ರೀತಿಯಾದ ಚಿತ್ರ ಸತ್ಕರ್ಮ ಪಟ್ಟು ಕೂಡ ನಮಟ ನಡಪಾಯರ ದೇವರಿಗೆ ಅನುಗ್ರಹ ಪಟ್ಟು ಪ್ರಚೋದನೆ ಪಟ್ಟು ಕೊಡಬೇಕು. ಅಂಚಿತನ ಪ್ರಚೋದನೆ ಬತ್ತಿ ಕೂಡಲೇ ಮಾತ್ರ ಅಂಚಿತನ ಯೋಗ ಪಟ್ಟು ಪ್ರಾಪ್ತಿಯಾಗಿ ಕೂಡಲೇ ಮಾತ್ರ ನಂಗೊಂಜಿ ಸಮಾಜವು ಎಡ್ಡೆ ಹಾಕಿನ ಚಿತ್ರ ಸಮಾಜಮುಖಿಯಾಗಿನ ಚಿಂತನ ಪ್ರವೃತ್ತಿ ಪಟ್ಟು ನಮನ ನೇತೃತ್ವ ಆದಿತ್ತು ನಮನ ಹಸ್ತಾಂತರವಾದ ನಡಪೇರು ಸಾಧ್ಯ. ಅಂಜನೆ ಈ ಮಣ್ಣು ನಂತರಾದ ಒಂದು ಋಣವು ಆ ಋಣಾನುಬಂಧವಾದ ಈ ಜಾಗವು ಇಂಚನೆ ಒಂದು ಭವನ ನಿರ್ಮಾಣ ಮಾಡುವುದು. ಆ ಭವನದ ಅರ್ಥ ಅನ್ವರ್ಥ ಏರು ಕೂಡ ಚಿಂತನ ಭಗವಂತನ ಲೆಕ್ಕನ ಚಿಂತನ ಪ್ರವೃತ್ತಿ ಪಟ್ಟು ನಮನ ಕೈ ನಿಂದ ಶುಭದೆಂಟು ಏವೇನು ನಡಪಾವಂತ ನಮಪಂಪ ಯಾನವಂತನೇ ಅಂಡ ನಮಟ ತಾಯಿದಾಲೈತು ದಾಯಿತಾಕೆಂಡ ಒಂಜಿ ಕಡ್ಡಿನ ಆವಾಡ ಒಂಜಿ ಕಲ್ಲಿನ ಆವಾಡ ನಮ್ಗೆ ಅಂಚೆ ನೀವೂಡು ಪಟ್ಟದಾಂಡ ನಮ್ಮ ಮಾತ್ರ ಚಿಂತನೆ ಮಾಡ್ತಂಡಲ್ಲ ಐಗೆ ಪೂರಕವಾಪಡ ಚಿಂತನ ಬೆಂಬಲ ಪಟ್ಟು ನಮ್ಮನ ಮಿತ್ತು ನಮ್ಮನ ರಕ್ಷಣೆ ಮಾಡ್ತು ನಿಪುಣಾಯನವು ಅವು ಉಂಡುಂದಾಂಡ ಮಾತ್ರ ನಂಗೊಂಜಿ ಪ್ರಾಣಲ ಶ್ವಾಸಲ ನಂಗೆ ಒಯ್ಬೇರು ಸಾಧ್ಯ. ಅಂಚಿತನ ಆ ಭಗವಂತನ ನಿರ್ದೇಶನದ ಮೇರೆಗೂ ನಮ್ಮ ಇರಿಂದ ಶುಭದೆಂಟು ಮಾಂತಲ್ಲನ್ನು ಸೇರುವುದು ಆ ಕಲಿಕಾಲನು ಸತ್ಯಾಪಣೆಯನ್ನು ತೋಜಾನುಗುಣ ಚಿತ್ರ ವಿಶೇಷವಾಗಿ ಚಿತ್ರ ಭಗವಂತನ ಆರಾಧನೆಯನ್ನು ಮಣ್ಪಣ ಚಿತ್ರ ಸೌಭಾಗ್ಯ ದೇವರ ಒದಗಾದ ಗೊತ್ತೇವೆ. ತಾಯ ಸೌಭಾಗ್ಯ ಕೆಟ್ಟಿದ್ದ ಭಗವಂತನ ಕನ್ನಡ ಕೊನೆಯದಾದ ಪಂಡದು ಸತ್ಯವ್ರತ ಪರಮ ದುರ್ಲಭ ಪಂಡು ಅತ್ಯಂತ ದುರ್ಲಭವಾದ ಚಿಂತನ ವಿಚಾರ ನಮ್ಮ ಮಾತ್ರ ಚಿಂತನೆ ಮಾತ್ರ ನಮ್ದು ಆಪಣವತ್ತು ಭಗವಂತಗಳ ಅನ್ನೋ ಬೋಡು ಮುಗುಳ ಕೈಟು ಆ ಬೋಡು ಮಣ್ಣಿನ ಚಿತ್ರ ಇಚ್ಛೆ ಇತ್ತಂತ ಮಾತ್ರ ಸಂಕಲ್ಪ ಇತ್ತಂತ ಮಾತ್ರ ಕೈಗೊಂದು ಯೋಗ ಪಟ್ಟು ಸಿದ್ಧಿ ಆಗುವುದು ನಮ್ಮನ ಕೈಗೆ ಕರ್ತವ್ಯ ಪಟ್ಟು ಆಯಿರ ಸಾಧ್ಯ. ಅಂಚಿತನ ಆ ಯೋಗಕ್ಕನುಸಾರವಾದ ನಮ್ಮನ ಸಂಕಲ್ಪ ಪಟ್ಟಣೇನು ದೇವರ ನಮ್ಮನ ಕೈಗೆ ನಡಪಾವುದು ಐತ ಅಂಗವಾದ ನಮ್ಮಂತರ ಚಿಂತನ ಕರ್ತವ್ಯ ಸತ್ಯನಾರಾಯಣ ವ್ರತಾಚರಣೆ ಈ ವ್ರತ ಪಂಡ ಸತ್ಯನಾರಾಯಣನ ಪೂಜೆ ವ್ರತವು ತಾಯಿಗೆ ಮಹತ್ವ ಕೊಡ್ತೇವೆ. ಆ ವ್ರತ ಪಡಲೇ ನಮ್ಮ ಅಂತೆಲ್ಲ ಸಾಧಾರಣ ಪಂಚದ ನೋಟಿಸ್ ಕೊಡಬಾರ್ದು. ಸತ್ಯನಾರಾಯಣ ಪೂಜೆ ಉಂಟು ಯಾಕೆ ನಿಜವಾದದ್ದು ಪೂಜೆ ಪಟ್ಟು ಪೂಜೆ ಆದಿತ್ತು ಐನೇ ಭಟ್ನಾಗ ಮಾತ್ರ ಮಂತ್ರದ ಪೂಜೆ ಐದು ನಮ ಪೂರ ಸೇರಿದೆ ನಮದ ಐದು ಭಾಗ್ಯಾತ ಬಂದದಂಟ ಅವು ವ್ರತ ಬಂದದ. ಇವಾಗ ಈ ವ್ರತಗಳ ಪೂಜೆಗಳ ವ್ಯತ್ಯಾಸ ಚಿಂತನೆ ಬರ್ತದೆ. ವ್ಯತ್ಯಾಸದಾದ ವ್ರತ ಬಂದದ ಅಂಟ ನಮಲ ಒಂದು ನಿಷ್ಠೆ ಅನುಷ್ಠಾನ ಐದು ಪೂಜೆ ಮಾಡ್ತಾರೆ ಐದು ಕರ್ತವ್ಯನ ಮಾಡ್ತಾರೆ ಪ್ರವೃತ್ತಿನ ಮಾಡ್ತಾರೆ ಐದು ವ್ರತ ಆ ಪ್ರಕಾರವಾದ ನಮ್ಮ ಅಂತೆಲ್ಲ ಸೇರುವುದು ಈ ವ್ರತಾಚರಣೆನ ಮಾಡ್ತಾರೆ. ಐದಾವರ ಈ ಕಲಿಗಾರರು ಅಂಚಿತನ ಆ ವ್ರತಾಚರಣೆಗೂ ಅತ್ಯಂತ ಮಹತ್ತರವಾದ ಸ್ಥಾನಮಾನ ಗೌರವವನ್ನು ಕೊಡ್ತೇವೆ. ಅಂಚಿತನ ಗೌರವಾನುಸಾರವಾದ ನಮ್ಮ ಮಾತ್ರ ಚಿಂತನ ವ್ರತಾಚರಣೆದ ಫಲದಾನ ನಮ್ಮ ಸುಖಾಗ್ತಿತ್ತು. ಅಂಚಿತನ ಫಲದಾನ ಪಡೆದು ಗೊತ್ತಿದ್ದದ ಮಾತ್ರ ಈಗ ಬೆಲೆ ಸಿಕ್ಕೇರು ಸಾಧ್ಯ. ನಮ್ಮ ಸಮಾಜದ ಎನ್ನುವ ಕೆಲಸ ಮಾಡ್ತಾರೆ
ಕೆಲವೊಂದು ಕೆಲಸ ಪೂರ ಆರು ಗಂಟೆ ಅನ್ನ ಮಾಡ್ತಾರೆ. ಇನ್ನೊಂದು ಕಾಲಡು ಒಂಜಿ ನರಮಾಣಿ ಮಲ್ಲವಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಯ್ತು. ಅಂಜನೆ ಕೊನೆಯದಾದ ಪುಣ್ಯಕ್ಷೇತ್ರಕ್ಕೆ ಕೊನಗ ನಾವು ಕೂಡ ಸುಮಾರು ದೂರ ಕೊನಗ ಚೂರು ಕಾಸು ಕೂಡ ಬರ್ತದೆ. ಇದ್ದೆ ಪಂಚತ್ ಮೊಬೈಲ್ ಬರ್ತದೆ ಓಲ್ಡ್ ಐತಿಲ್ಲ ಅಂಚಲ್ಲ ತುಂಬದ ಕಾಲದ್ದು ನಂಗೆ ಓಡಿದ ಮೇಲೆ ಕೂಡ ನಮ್ಮ ಮತ್ತೊಂದೇ ಅಂಜನೆ ಕಾಸು ಬರ್ತೊಂದು ಹೋಯ್ ಒಂದು ಚೂರು ಕಟ್ಟಡ ಅವಳು ಕ್ಷೇತ್ರದ ಪದ್ಧತಿ ಆಚಾರದನುಸಾರವಾದ ಅವಳು ಹೋಗಿ ಕೂಡಲೇ ತಿರ್ದು ನೀರಿನ ಸುದೆ ಉಂಟು, ಸುದಿಟ್ಟು ಮೀದು ಒಕ್ಕ ದೇವಸ್ಥಾನಕ್ಕೆ ಕೂಡ ವಿಚಾರ ಇತ್ತು, ಅನುಷ್ಠಾನ ಇತ್ತು. ಅವಾಗ ನಮ್ಮ ಸುದಿಗೆ ಜಪ್ಪನಾಗ ಕಾಸು ಕೂಡ ಬರ್ತಂಗ ಒಳ್ಳಗ ಅಥವಾ ನಷ್ಟ ಆದವು ಅವಾಗ ಚಿತ್ರ ವಿಚಾರ ಕೂಡ ಇದ್ದದ್ದು ಇದನ್ನು ಓಡಾಡದಿ ಓಡಲ್ಲ ಎಲ್ಲ ಪರಿಚಯ ಚಿತ್ರ ಜಾಗಿ ದಾದ ಮಾಡ್ತಾನೆ ಚಿಂತನೆ ಮಾಡ್ಕೊಂಡು ಅವಳೆ ಅವನಿಗೆ ಕೊಂಡಿದ್ದೆ ಗುರಿ ಮಾಡ್ತದೆ ಐದವಳ ಈ ಕಾಸನಿಗೆ ಅಂದರೆ ನನಗೆ ಗೊತ್ತಾವಡತ್ತ ಐದು ಕೊಡದೆ ಒಂದು ಲಿಂಗದ ಲೆಕ್ಕನೆ ಐದು ಬಂತದ್ದು ಓಯೆ ನೀರಿನ ಮುರುಕಿಯೇ ಮೀದು ಬಂತದ್ದು ತುನಗ ಒಂದು ವಿಚಾರ ಅತ್ಯಂತ ವಿಚಾರ ಉಂಟಾದ ಹೋದೆ ದಾಯ ಕಂಡಗ ಇಪ್ಪೆ ಮಾತ್ರ ಕೂಡ ನನ್ನವರೇ ಹೊಂದಿದ್ದೆ ಆಯ ಮತ್ತೆ ಮೂಲಿಕೆ ಆಚಾರ ವಿಚಾರ ಹೊಂದಿದೆ ಆಯಲ ಮತ್ತೆ ಒಂದು ಗುರಿದಿದ್ದೆ ಕೈ ಟಿಪ್ಪಣಿ ನಾನು ಮಾಡಿ ಅವಳ ಆಯಲ ಒಂದು ಲಿಂಗದ ಲೆಕ್ಕ ಮಾಡ್ತೆ ಓಯ್ ಮೀದು ಬಂತು ಐದು ಅರ್ಥ ಬರೆದು ನನ್ನವರಿಗೆ ಆಯಲ ಬಂದೆ ಅವಳೆ ಒಂದು ಲಿಂಗದ ಲೆಕ್ಕ ಮಾಡ್ತೆ ಓಯೆ ಮೀದು ದೇವಸ್ಥಾನ ಈ ಸುರೂಪು ಪಾಠ ಕಾಸ ಪಾಠ ಆ ವಿಚಾರ ಗೊತ್ತಾವುದು ಮಾಡಿದ ಮಾತನಾಯೆ ಓದು ಬಂದಾಗ ಅವರು ಸಹಸ್ರಾರ ಲಿಂಗದ ಲೆಕ್ಕನೆ ಆದ ನಮನ ವಿಚಾರ ಲೆಕ್ಕನೆ ಆದ ಆಯ ಮಾತು ಯಾರ ಮಾತು ಮಗ ನಮ್ಮ ದಾಯ ಮಾಡುವ ಚಂದ್ರ ಅರ್ಥ ಜ್ಞಾನ ಮಾಡುವ ದಿಕ್ಕದ ಒಂದು ಪ್ರವೃತ್ತಿ ಮಾಡ್ತಿದ್ದ ಐಕ ಶ್ರೇಷ್ಠವಾದ ಚಂದ್ರ ವಿಲೇ ಬಂತು ಐತ ಯೋಗ್ಯತೆ ಅರ್ಥ ಅಂಜನೆ ಈ ವ್ರತಾಚರಣೆ ಮಾಂತರಸ್ಥೆ ಬಂತಂದಿಲ್ಲ ಅವು ದಾಯ ಮಾಡ್ಕೊಂಡೇ ಬಂತು ಅಂತ ಅರ್ಥ ಕಲಿಗಾಲದ ಈಗ ದಾಯ ಮಹತ್ವ ಕೊಡ್ತೇವೆ ಬಂದು ಗೊತ್ತಾವು ನಮ್ಮ ಹಿರಿಯರು ಮಾಡಬೇಕು ಈ ವ್ರತಾಚರಣೆ ಉಂಡು ಪಟ್ಟದ ಅಂಡ ನಮ್ಮ ಬೆರಿ ಬಾಂಧವ ಇರಬಲ್ಲಿ ದಾಯ ಕಂಡಾಗ ಅವು ಕೊಂಡು ಪಟ್ಟದ ಅಂಡ ನಮ್ಮ ಗೋಯಿನ ಚಿತ್ರನ ಗೊತ್ತಿಲ್ಲ ನಂತರ ಪೂಜೆಲ ದಿಕ್ಕೂಜಿ ಚಿತ್ರ ವಿಚಾರ ಈ ಪ್ರಕಾರವಾದ ನಮ್ಮ ಮನ್ಪಣ ಚಿತ್ರ ಕರ್ತ ಬಿಡು ಕಥೆಯನ್ನು ಶ್ರವಣ ಮಾಡಿಕೊಂಡು ಪಟ್ಟದ ಹಿರಿಯರು ಮಾಡ್ಕೊಂಡು ನಮ್ಮ ಮಾತ್ರ ಸೇರಿದೆ ಈ ವ್ರತಾಚರಣೆ ಮಂತಂದಿಲ್ಲ ಇವಾಗ ವ್ರತಾಚರಣೆ ಮಂತ್ರೆ ಅದಕ್ಕೆ ಲೆಕ್ಕ ಯಾರು ಬರ್ತದೆ ದಾಯದಲ್ಲಿ ದಾಯ ಮಾಡ್ತಿರಬೇಕಂತ ಅರ್ಥ ನಮ್ಮ ವಿಶೇಷವಾದ ಈ ಸತ್ಯನಾರಾಯಣ ವ್ರತನು ರಡ್ಡು ಕೊಟ್ಟರು ಮನುವ ನಂಗೆ ಗೊತ್ತಿಲ್ಲ ಒಂಜಿ ಇಲ್ಲೋ ಕೇಳಾಗ ನಾನು ಒಂಜಿ ಮದುವೆ ಆನಾಗ ದಾಯ ಕೊಡು ಕೇಳಿದ್ದ ಇಲ್ಲೋ ಕೇಳಾಗ ನಮ್ಮನ ಇಲ್ಲದು ಯೋಗ್ಯವಾದ ಚಿತ್ರ ಭವನ ಪಟ್ಟಣ ಸಂಸ್ಕಾರ ತಿಕ್ಕೋಡು ಚಿತ್ರ ಅರ್ಥ ಇವಾಗ ಈ ಭವನ ಪಟ್ಟಣ ಸಂಸ್ಕಾರದಾಯಿತವು ದಾಯ ಸತ್ಯನಾರಾಯಣ ವ್ರತಾಚರಣೆ ಮಂತ್ರು ಈ ಪ್ರಕಾರವಾದ ವಿಚಾರ ಮಂತಂದುಕೊಂಡಿದ್ದ ವಿಶೇಷ ಸಮಾಜಗಳು ಗೌರವಾನ್ವಿತವಾದ ಚಿತ್ರ ದಂಪತಿನಾಗಲು ದೇವರಿಗೆ ಎಂದಾಗ ನಮ್ಮನ ಪೂರ ರಕ್ಷಣೆ ಮಾಡುವ ಚಿತ್ರ ಮಹಾವಿಷ್ಣುದೇವಿ ಅಂಚಿತ್ರ ಮಹಾವಿಷ್ಣುದೇವರನ್ನು ಆವಾಸ ಜಾಗಕ್ಕೆ ಕೆಟ್ಟ ವೈಕುಂಠ ಲೋಕ ಪಡೆದು ಶಾಸ್ತ್ರ ಪಡೆದು ಪುರಾಣ ಪಡೆದು ಅಂಚಿತ್ರ ವೈಕುಂಠ ಲೋಕಗಳು ವೈಕುಲ ಕೊರತೆ ಪಡೆದು ಹೆಚ್ಚು ಅಂಜನೆ ಆ ವೈಕುಂಠ ಲೋಕವ ಪ್ರಕಾರವಾದ ದೇವರಿನ ಆವಾಸ ಸ್ಥಾನವಾದ ಅಂಜನೆ ದೇವರಿಲ್ಲ ಸದಾ ಕಾಲ ನಮನ ಇಲ್ಲಾಳು ಇಪ್ಪೇರ ಗೋಡಾಪನ ಚಿತ್ರ ಯೋಗ್ಯತೆ ಒಟ್ಟಿಗೂ ನಂಕಲ ವೈಕುಲ ಕೊರತೆ ಬರೆಯದ ಬರೆಯುವ ಚಿತ್ರ ಉದ್ದೇಶವನ್ನು ಕೊಟ್ಟು ವೈಕುಂಠ ಸಮಾನವಾದ ದೇವರಿಗೆ ಅಂಚಿನ ಫಲವು ಕೂಡ ಈ ಇಲ್ಲಾಳದಂತೂ ಒದಗಾದ ನಮ್ಮ ಪೂಜೆ ಮಾಡುವ ಅವೇ ಪ್ರಕಾರ ನನಗೆ ಮದುವೆಯ ಚಿತ್ರ ಕಾಲ ಕಾಯ ಮಾಡ್ಕೊಳ್ಳಿ ಅಂತೆಲ್ಲ ಮದುವೆ ಎಲ್ಲ ಬರಬೇಕಂತ ನನ್ನ ತುಂಬುದ ಕಾಲ ಈ ದುಡ್ಡ ಆಡುಗೋಳು ಕೊಂಡುಗೋಳು ಅಕ್ಕನ ಇಷ್ಟಕನುಸಾರವಾದ ಜೀವನ ಮತ್ತು ನನ್ನ ತುಂಬುಗಂಚದ್ದು ಸಮಾಜಡೆ ಋಷಿಮುನಿಗಳು ಕೂಡ ಆಯ್ಕೆ ಬಂದದ್ದು ಅತ್ಯಂತ ಶ್ರೇಷ್ಠವಾದ ಚಿತ್ರ ಸ್ಥಾನ ಕೊಟ್ಟ ಚಿತ್ರ ಉತ್ತಮವಾದ ಚಿತ್ರ ಜೋಡಿ ಹೋಗಿದಾಗ ಲಕ್ಷ್ಮೀನಾರಾಯಣಾದ್ಯ ನಮಃ ಪಟ್ಟದು ಪುರಾಣ ಪಟ್ಟದ್ದು ವೇದ ಪಟ್ಟು ಅಂಚಿತ್ರ ವೇದೋಕ್ತವಾದ ಚಿತ್ರ ಶ್ರೇಷ್ಠವಾದ ಚಿತ್ರ ದಾಂಪತ್ಯ ಜೀವನ ಬಂದು ನವ ಜೋಡಿನ ಫಲಪಾಲು ದೇವರಿಗೆ ಅನುಗ್ರಹ ಮಾಡಿಕೊಳ್ಳುವ ಚಿತ್ರ ಉದ್ದೇಶವನುಸಾರವಾದ ವಿವಾಹ ಕಾಲ ನಮಗೆ ಮಾತು ಭಗವಂತನ ಸುಗೀತು ಅಂತ ಬಂತು ಈ ಪ್ರಕಾರ ನಮ್ಮ ಹಿರಿತ ಶಿವನಟ್ಟು ಒಬ್ಬ ಮೂರು ಮಂತ್ರದಾಯ್ತ ಫಲ ದೇವರೇ ನಂತದಾಯ್ತ ದಾಯ ಕೂಡ ಮೂರು ಮಾಡ್ಕೊಳ್ಳೋಕೆ ನಮ್ಮ ಈ ಆಲಯವು ಒಂದು ನಾಮಕರಣ ಮಾತ್ರ ನಮ್ಮನ ಸಮಾಜದ ಭವನ ಪರಂತು ಮಾಂತರಿಗಳ ಎಟ್ಟು ರೀತಿಯಾದ ಸತ್ ಸಂಗನ ಮನ್ಪೇರಬಹುದಾದ ಸತ್ ಚಿಂತನೆ ಮನ್ಪೇರಬಹುದಾದ ಸತ್ ಪ್ರವೃತ್ತಿನ ಮನ್ಪೇರಬಹುದಾದ ಎಟ್ಟು ರೀತಿಯಾದ ಚಿತ್ರ ಅನುಕೂಲಕರವಾದ ಈ ಜಾಗಿ ಪ್ರಾಪ್ತಿಯಾಗುವುದು ಐದು ಗೋಡಾಪಣ ಚಿತ್ರ ಸಂಸ್ಕಾರ ಈ ಮಣ್ಣು ಆಲಯದ ಕಿಟ್ಟು ನಮ್ಮ ಕೇಂದ್ರ ಚಿತ್ರ ಕೆಲಸ ಪೂರ ಈ ಜಾಗ ನಡಪೂಡು ಮಣ್ಣ ಚಿತ್ರ ಉದ್ದೇಶಕ್ಕನುಸಾರವಾದ ದೇವತಾ ಆರಾಧನೆ ನಮ್ಮ ಮಾತುಗಳ ಈ ಮಣ್ಣ ಚಿತ್ರ ಆರಾಧನೆ ಅವರ
ನಾರದೋ ಯೋಗಿ ಪರಮಾನುಗ್ರಹಕಾಂಕ್ಷಜ ಏಕದಾ ಪುನಯ ಸರ್ವೇ ಸರ್ವಲೋಕಹಿತೇರದ ಋಷಿಮುನಿಗಳು ಕೂಡ ಕೋಳಿ ಬೇರಿಕೆಂಡ ನಮ್ಮನಪ್ಪ ಜೋಕುಳಿದ್ರೆ ಎಲ್ಲಿ ಜೋಕುಲ್ಲ ಬರ್ತಾರೆ ಅక్కడ ಮೂಳುವಲ್ಲ ಇರ್ತದೆ ಅక్కడ ಒಂದೇ ಕಾರಣದಿಂದ ನಾವು ಹಿಮಾಲಯ ಅವಾಗ ಈ ಋಷಿಮುನಿ ಪೂಜಾ ಮೂಡುಪುಟ್ಟದ ಪೂಜಾ ಅక్కడ ನಮ್ಮಲ್ಲ ಇಲ್ಲ ಪೂಜಾ ಇಲ್ಲಿ ಆವಾಗದ ಅಂಡ ಸಮಾಜವು ಧರ್ಮ ಚಿಂತನೆ ಆಗುವುದು ಪಟ್ಟದ ಅಂಡ ದೇವರ ನಮಗೆ ಶ್ರದ್ಧೆ ಬರುವುದು ಭಕ್ತಿ ಬರುವುದು ಪಟ್ಟದ ಅಂಡ ಅನ್ಯವಾದ ಚಿಂತನ ವಿಚಾರ ನಮ್ಮ ಸಮಾಜದ ಯಾರು ಪೂಜೆ ಬಂದೊಳ್ಳೆ 5 ತಿಂಗಳು ಕೇಳುವುದು ಪಟ್ಟದ ಅಂಡ ಕೈತಾಲಿಕ ನಾಯಿಲ ನಿಶಬ್ದವಾದ ಕೊಳ್ಳುವುದು ಆಯ್ತು ಕಡೆ ಕೊಡುವುದು ಕೊಂಚ ಮೊಬೈಲ್ ಯೂಟ್ಯೂಬ್ ಪಿಕ್ಚರ್ ತೊಗೊಂಡ್ರೆ ಅಥವಾ ಫೇಸ್ಬುಕ್ ತೊಗೊಂಡ್ರೆ ಅಥವಾ ವಿಡಿಯೋದ ಪ್ಲೇ ಮಾಡ್ತೊಂಡ್ರೆ ಫೋನ್ ಮಾತಾಡ್ಕೊಂಡ್ರೆ ಪಟ್ಟದ ಅಂಡ ಅನ್ಯ ವಿಚಾರ ಮಂತ್ರೇ ಪಟ್ಟದ ಅಂಡ ಅವರು ಭಕ್ತಿ ಬಣ್ಣೆ ಕೊರತೆ ಬರ್ತದೆ ಹೆಚ್ಚಾಗಿ ಶ್ರದ್ಧೆದ ಕೊರತೆಯಿಂದ ನಮ್ಗೆ ಶ್ರದ್ಧೆ ಪ್ರಾಪ್ತಿಯಾಗುವುದು ಶ್ರದ್ಧೆಗೂ ಪೂರಕವಾದ ಚಿಂತನ ಏಕಾಗ್ರತೆ ತಿಕ್ಕೋಡು ಪಟ್ಟದ ಅಂಡ ಐಕ ನಿಶಬ್ದತೆಯನ್ನು ತಿಕ್ಕೋಡು ಐಕನುಸಾರವಾದ ನರಮಾಣಿಕೋಡು ಮದ ಮತ್ಸರ ಕಾಮ ಕ್ರೋಧ ಲೋಭ ಮೋಹ ಪೂರೈಕೊಂಡ ಅವಳು ಭಕ್ತಿ ಬಣ್ಣವನ್ನು ಬರೆಯಲು ಸಾಧ್ಯ ಆಗುತ್ತದೆ ಮಗ ಅಂಚನೆಯನ್ನು ಕೂಡ ವಿರಕ್ತಿವಾದಿ ಪುಣಚಿಂತನ ಜಾಗನುಸಾರವಾದ ಋಷಿಮುನಿಗಳು ಕೂಡ ಕಾಡಿನ ಆಶ್ರಯ ಮಾಡಬೇಕು ಅವರು ಪ್ರಾಣಿ ಕೂಡ ಒಳ್ಳ ವೈರತ್ವ ಇಟ್ಟು ಅನ್ನ ಕೆಲವೊಂದು ಹೊಟ್ಟೆಪಾಡು ಹೋದಾದ ಸಮಾಜದ ಪರಿಸ್ಥಿತಿಯನ್ನು ಒಂದೊಂದು ಪ್ರವೃತ್ತಿನ ಮತ್ತೊಂದು ಇವಾಗ ಅಂಚಿಂತನ ಆ ಋಷಿಮುನಿಗಳು ಕೂಡ ಕಾಡು ಸೇರ್ತು ಸರ್ವಲೋಕ ಹಿತೇರತ ಲೋಕಹಿತನು ಕೂಡ ಅದು ಚಿಂತನೆ ಮಾಡ್ತೀವಿ ಸನ್ಯಾಸಿದಾಯಿಗಳು ಲೋಕದ ಹಿತ ಬಡ ಚಿಂತನೆ ಮಾಡ್ತೀವಿ ಅಂಜನೆ ತಾಯಿನ ಚಿಂತನೆ ಮಾಡ್ತಾರೆ ಕೆಂಡಕ ನನಬನ್ನ ಕಲಿಗಾಲು ನರಮಾಡಿ ಕೂಡ ಅತ್ಯಂತ ಅನಾಚಾರದ ಮಾಡ್ಬೇರು ಅಜ್ಞಾನದ ಕೆಟ್ಟ ಕೆಲಸನ ಮಾಡ್ಬೇರು ಅವರ ಅಕ್ಕಲ ಪಾದಗಳಿಗೆ ತಿಕ್ಕೋಡಾಡಿನ ಚಿಂತನ ಸುಖ ಸಂತೋಷ ಬಂದು ಕಮ್ಮಿಯಾದ ಹೋಗುವುದು ಐತ ಕೊರತೆ ಬರುವುದು ಅವರು ನಿಜಾಂತಿ ಆಗುವುದು ಅಂತ ಸುಲಭೋಪಾಯದಾದ ಋಷಿಗಳು ಚಿಂತನೆ ಮಾಡ್ಬೇಕು ಚರ್ಚೆ ಮಾತಿರಲ್ಲ ಮಾಡುವ ಪುಣ್ಯನಂತ ಸೀರೆ ಬಂಗಾರು ಮೇಕಪ್ ನಿಜನ ಚಿಂತನೆ ಮಾಡುವ ಆಂಜನಂತ ಬಿಸ್ನೆಸ್ ಬೇಡ ಪಟ್ಟ ಚಿಂತನೆ ಮಾಡುವ ಬಟ್ನಾಂತ ಇನಿ ಮೂಳು ಪೂಜೆ ಎಲ್ಲ ಮೂಳು ಪೂಜೆ ಗಾಯಕ ಪೂಜೆ ಎಂಚ ಪೂಜೆ ಚಿಂತನೆ ಮಾಡುವ ನನ್ನ ಜೋಕಲ ಚಿಂತನೆ ಲೋಕದ ಕೊಂಡ ಅವು ಅತ್ಯಂತ ಸುಂದರ ಅಕ್ಲೇಟ ಚಿಂತನೆ ಲೋಕಡು ಮಾಂತಲ ಬರ್ತದೆ ನಮರ್ಥ ಸಾಧ್ಯ ಲೋಕದ ಚಿಂತನೆ ಬರ್ತದೆ ಇವಾಗ ಒಂದೊಂದು ವಿಚಾರ ಒಂದೊಂದು ಜನಕ್ಕೆ ಹೊಂದಿಕೊಂಡ ಅಂತ ಸನ್ಯಾಸಗಳು ನಿಪುಣ ಚಿಂತನ ಚರ್ಚಾ ವಿಚಾರ ಸಮಾಜ ಹಿತ ಅಂಚಿಂತನ ಸಮಾಜ ಹಿತ ಕೂಡ ಅದು ಅక్కడ ಚಂದ್ರ ಮಕ್ಕಳ ಚಿಂತನ ಕಾಲಡು ಏನೆಲ್ಲ ಸುಂದರವಾದ ಚಿಂತನ ವಿಚಾರ ತಿಕ್ಕು ಆ ಒಂದು ಚರ್ಚೆ ಜೋರು ಆ ಒಂದು ಕೊಟ್ಟು ಅಂಚನೆ ಚಿಂತನೆ ಮಾಡುವಾಗ ಅಡಿಗೂ ಸೂತ ಮಹಾಮುನಿ ಬರಬೇಕು ಅವಾಗ ಈ ಸೂತ ಮಹಾಮುನಿಯರು ನಂಜು ಹೊಸ ಉದಾಹರಣೆ ಅಂಡ ಒಂದು ಜನ ಏರು ಓದಿ ಚಿಂತನೆ ಮಾಡ್ತಾರೆ ಆದರೆ ಅವಳು ಸೇರ್ನಾದ ಋಷಿಮುನಿಗಳಿಲ್ಲ ಜಾಸ್ತಿಯಾದ ವಿಚಾರ ಗೊತ್ತಿತ್ತು ನಾವು ಚಿಂತನೆ ಮಾಡ್ತಾರೆ ಸೂತ ಮಹಾಮುನಿ ಅತ್ಯಂತ ಗೌರವಾನ್ವಿತವಾದ ಚಿಂತನ ಸೂತ ಮಹಾಮುನಿ ಬಂದಾಗ ಮಾತೆಲ್ಲ ಸ್ವಾಗತ ಮಾಡ್ತಾರೆ ನಂಗೆ ಗಣವನ್ನು ಪ್ರಾರ್ಥನೆ ಬಂದಾಗ ನನಗೆ ಈ ಕ್ಷೇತ್ರಕ್ಕೂ ಕೊಂಚ ಗೌರವಾನ್ವಿತವಾದ ಚಿಂತನ ವ್ಯಕ್ತಿ ಬಂದು ಬರ್ತೇನೆ ನಮ್ಮ ಅಂತೇಳಿ ಹೊರಗುತ್ತದೆ ಅದು ಸ್ವಾಗತ ಮಾಡ್ತಾರೆ ಓಡಾಪನ ಚಿಂತನೆ ಹೋಗಿ ಆ ಚಿಂತನೆ ಬರೆದ ಅಕ್ಕಳಿಗೆ ಓಡಾಪನ ಗೌರವ ಕೊಡಿ ದಾಯಕರು ಕಂಡ ನನಗೊಂದು ಸಂಸ್ಕಾರ ನಮ್ಮನ್ನು ಹಿರಿಯರು ಪಡೆದು ಆ ಸಂಸ್ಕಾರದ ಅನುಸಾರವಾದ ನಮ್ಮ ಈ ಶಾರ್ಥ ಮಕ್ಕಳು ಚಿಂತನೆ ಅರ್ಥ ಅಂಜನೆ ಸೂತ ಮಹಾಮುನಿ ಬಂದಾಗ ಮಂತ್ರಿಗಳ ಸ್ವಾಗತ ಮಾಡ್ತೀರಿ ಓಡಾಪನ ಚಿಂತನೆ ಉಪಚಾರ ಕೊರಿಯರು ಎತ್ತರದ ಕುಳ್ಳಾಯರು ಅದಾನಗ ಜೋಕುಲು ಎಲ್ಲೇ ಜೋಕುಲು ಚೂರು ಜ್ಞಾನವಂತನ ಜೋಕುಲು ಕೇಳಬೇಕು ಅಣ್ಣೆರೆ ಓಡಲಾರೆ ಇಂಜನೆ ಓಡಾಟ ಬಾಲು ಓಡಲಾರ ಆಚಾರ ಕಾಟು ಓಡಲಾರ ಕೇಳಿ ಕಾಟು ಓಡಿ ಎತ್ತರದ ಆಸನ ನಮಗೆ ಸಾಕು ಋಷಿಮುನಿಗಳಿಗೂ ಮಲ್ಲ ಮರದ ಎತ್ತರದ ಬೇರು ಆಸನ ಮಲ್ಲ ಬಂಡೆಕಲ್ಲೆ ಆಸನ ಅತ್ಯಂತ ಆಸನವನ್ನು ಹೊತ್ತು ಆ ಸೂತ ಮಹಾಮುನಿಯ ಈ ಚರ್ಚಾ ವಿಚಾರ ಚಿಂತನೆ ಕೇಳಬೇಕು ನನ್ನ ಬರ್ಪನ ಕಲಿಗಾಲು ನರಮಾಣಿನ ಸುಖ ಸಂತೋಷ ಕೂಡ ಅದು ಮಂತ್ರ ಚಿಂತನ ಪಾಪ ಪರಿಹಾರದ ಕೂಡ ಅದು ಸುಲಭೋಪಾಯದಾದ ಒಂದು ದಾಯಬೋದಾದ ದಾಯದ ಮಂತ್ರ ಅಕ್ಕಳಿಗೆ ಸಂತೋಷ ಪ್ರಾಪ್ತಿಯಾಗಬೇಕು ಪಟ್ಟದೆ ಆ ಋಷಿಮುನಿಗಳು ಸೂತ ಮಹಾಮುನಿಯ ಕೆಟ್ಟಗ ಸೂತ ಮಹಾಮುನಿ ಕೆಟ್ಟಬೇಕು ನಿಕ್ಕಳು ಅತ್ಯಂತ ಚಿಂತನೆ ಮಾಡುವುದು ಪೂರ್ಣ ಎಣ್ಣಿಗೆ ಕೂಡ ಅದು ಚರ್ಚಾ ವಿಷಯ ಮತ್ತೊಂದಾರು ಐಕುಲ ವಿಶೇಷವಾದ ನರಮಾಣಿಗಳು ಅಲ್ಪ ಸಮಯ ಅಲ್ಪಶುದ್ಧ ಚಿತ್ತೇ ಹೀಪಣ್ಣು ಒಂದೇ ಬರುಗಳು ಒಂದೇ ದೇವತಾ ಸಂಕರ್ಮಾಚರಣೆ ಮಾಡ್ತದೆ ನಿತ್ಯ ಪುಣ್ಯನಿಂದ ಸಂಪಾದನೆ ಮಾಡ್ಕೊಳ್ಳಿ ಪಣ್ಣದು ಋಷಿಮುನಿಗಳು ಕೇಳಿದ್ರು ಆಗ ದಾಯಿಗಳು ಕೇಟ ನಾವು ಪೂರ ಆ ಋಷಿಮುನಿಗಳಿಗೂ ಪೂರ ತ್ರಿಕಾಲ ಜ್ಞಾನವು ಪಂಡಲಿರುವ ತಾಯಿದೆ ತ್ರಿಕಾಲ ಕೇಟ ಭೂತ ಭವಿಷ್ಯ ವರ್ತಮಾನ ಪಂಡದು
ಕರೀದು ಪೋಯಿನೋದಾದ ಬಂದು ಗೊತ್ತು ಅವನಂಕಲ ಎರಡಕ್ಕೆ ನೋಡಿ ಅರ್ಥ ಅರ್ಥ ಮತ್ತು ಭವಿಷ್ಯವನ್ನು ನೇರ ಸಾಧ್ಯ ಭವಿಷ್ಯವನ್ನು ಅಕ್ಲೆಗಳಾಗುತ್ತೆ ಋಷಿಗಳಿಗೆ ವರ್ತಮಾನ ಇತ್ತೆ ಆಪಣವನಾದಾಯ್ದ ಅಕ್ಲೆಗೆ ಅಂದಾಜು ಹಿಡಿದಾವರ ಅಂಚಿತನ ಮೂಜಿ ಕೊಟ್ಟದ ವಿಚಾರವನ್ನು ಗೊತ್ತಿತ್ತು ಅವರ ಅಕ್ಲೇನು ತ್ರಿಕಾಲ ಜ್ಞಾನಿ ಅಂತ ಇದೆ ನಂದು ಕೂಡ ಕೇವಲ ಗೋಕಾಲನೇ ಜ್ಞಾನಂಜಲ ಹೆಚ್ಚು ಕಾಲಿ ಗೋಕಾಲನೇ ಅವಾಗ ಅಂಚಿತನ ಆ ತ್ರಿಕಾಲ ಜ್ಞಾನಿ ಚಿತ್ರ ಋಷಿಮೆಟ್ಲು ತುಂಬೆ ತೂತೇರು ನರಮಾಣಿಗಿಂತ ಏರಲಾಂಡ ಕುಸೊಂದುಂಡಗಂಟ ಏರಿಗಳ ಒಂದು ಸತ್ಪ್ರವೃತ್ತಿ ಮಕ್ಕಳ ಏರಿಗಳ ಕುಸೊಂದು ಅವರ ಒಂದೇ ಮಕ್ಕಳು ಒಂದೇ ದೇವರ ಸಜ್ಜನ್ಮಾಚರಣೆ ಮಾಡುವುದು ಅನಂತವಾದ ಚಿತ್ರ ಪುಣ್ಯನು ಹೆಚ್ಚ ಸಂಪಾದನೆ ಮಾಡಿಕೊಳ್ಳುವುದು ಆ ಋಷಿಗಳು ಚರ್ಚೆ ಮಾಡಿದ ವಿಚಾರ ಸೂತ ಮಹಾನುಡಿಗೆ ಸೂತ ಮಹಾನುಡಿಗೆ ಅತ್ಯಂತ ಸಂತೋಷಗಳು ಅತ್ಯಂತ ಗೌರವಾನ್ವಿತವಾದ ಚಿತ್ರ ವಿಚಾರ ಇದಕ್ಕೆ ಸೂಕ್ತವಾದ ಚಿತ್ರ ಉಪಾಯನು ಆ ಮಹಾವಿಷ್ಣು ದೇವರೇ ನಮನ ಪೂರ ಪಾಲನೆ ಮಾಡಿದ ಚಿತ್ರ ದೇವರೇ ಪಟ್ಟ ಚಿತ್ರ ನಮಗೆ ವ್ರತಾಚರಣೆ ಐನ್ಯಾನಿಕರಿಗೆ ಪಟ್ಟೆ ಪಟ್ಟದೆ ಈ ವ್ರತ ಪಟ್ಟೆ ಏಕದಾ ನಾರದ ಯೋಗಿ ಪರಮಾನುಗ್ರಹಕಾಂಕ್ಷಯ ಪರ್ಯಟನ ವಿವಿಧಾನೋಕ ಮಧ್ಯಲೋಕ ಅಪಾಗತಃ ಏಕದಾ ನಾರದ ಯೋಗಿ ಉಜ್ಜಾನಂದಿಕಾರ ಪುರಸ್ಕಾರನಂಚನಕ ಜಾಸ್ತಿ ಆದ ಕಥೆ ಏನುಗಳು ಗೊತ್ತು ಹೇಳ್ತೇನೆ ಉಜ್ಜಾನಂದಿಕಾರದು ಈ ನಿಮಿಷಾನ ಸೇರಿದ ಋಷಿಮುನಿ ಕೂಡ ಸುತ ಮಹಾಮುನಿ ಕಥೆ ಪಟ್ಟೇರು ಉಜ್ಜಾನಂದಿಕಾರದು ನಾರದ ಮಹಾಮುನಿ ಏರು ಪರಮಾನುಗ್ರಹಕಾಂಕ್ಷಯ ಅತ್ಯಂತ ಶ್ರೇಷ್ಠವಾದ ಚಿತ್ರ ಭಗವಂತನ ಅನುಗ್ರಹವು ಮತ್ತೊಂದಾರು ಚಿತ್ರ ನಾರದ ಮಹಾಮುನಿ ರಾಯ್ತ ಬೇಲೆ ಕೆಂಡಗ ನಾರದ ಮಹಾಮುನಿ ಬಂದಾಗ ನಂದು ಪೂರ ಮಂಡ ವಿಚಾರ ಉಳಿದ ವಿಚಾರ ಆಡಿಗೆ ಹೋದ ಬಂದದು ಅರ್ಧ ವಿಚಾರ ಮೂರು ಬಂದದು 2 ಜನದ ಬಾಂಧವ್ಯ ಹಾಳು ಮತ್ತು ನಾಲ್ಕು ಒಂದು ಭಾವನೆ ಅಂಡ ನಿಜವಾದ ಚಿತ್ರ ನಾರದ ಬಂದವು ಅಂಚಿತ್ರ ಹಾಳು ಕೆಲಸ ಆಯ್ತು ಓಡು ಅಧರ್ಮ ಉಂಟ ಅವಳು ಅಧರ್ಮವನ್ನು ನಿರ್ಮೂಲನೆ ಆಗುವುದು ಧರ್ಮವನ್ನು ಸ್ಥಾಪನೆ ಆಗಿರಬಹುದಾದ ವರ್ಣ ಚಿತ್ರ ಪ್ರವೃತ್ತಿ ಅವು ಈ ಚಿತ್ರವಾದ ಪುಣ್ಣಲಾದ ಬೆಟ್ಟಲಾದ ಅಂಚಿತ್ರ ಪ್ರವೃತ್ತಿ ಮಾತನಾಡಿದ ಅವರ ಅರಿನಾರದ ನಮ್ಮ ಸಾಮಾನ್ಯದಾದ ಕೆಟ್ಟ ಮೂಳು ಕೆಣ್ಣಿನ ಅವಳು ಕೊಂಡ ನಾರದೆ ದಂಡ ಅಂಚಿತ್ರ ಆ 8 ರೀತಿಯಾಗಿ ಚಿತ್ರ ಬ್ರಹ್ಮದೇವರನ್ನ ಮಾನಸ ಪುತ್ರ ಬ್ರಹ್ಮದೇವರ ಮನಸ್ಸು ಗ್ರೀತಿ ಕೂಡಲೇ ಜನನವಾಗಿ ಚಿತ್ರ ಆ ಒಂದು ಜೀವಾತ್ಮ ಅಂಚಿತ್ರ ಆ ನಾರದ ಮಹಾಮುನಿ ರಾಯ್ತ ಮೇಲೆ ಇಡೀ ಪ್ರಪಂಚದ ತಿರುಗಟ್ಟೆ ಮಾತನ್ನು ಬಂದರು ಅತ್ತಲ ವಿತ್ತಲ ಸುತ್ತಲ ಪಾತಾಳ ತಲಾಂತರ ಪ್ರಸಾಂತರ ಮಹಾತಲ ಭೂಲೋಕ ವಿಲೋಕ ಭೂಲೋಕ ಮಲೋಕ ಸರ್ವಲೋಕ ಅಂಜನೆ ಸ್ವರ್ಗಲೋಕ ಈ ಪ್ರಕಾರವಾದ ಮಿಥ್ಯದ 7 ಲೋಕ ತೀರ್ಥದ 7 ಲೋಕ ಪಟ್ಟು ನಮ್ಮ ಸಾಮಾನ್ಯವಾದ ತತ್ವ ಅಂಡ ಮಿಥ್ಯ ತೀರ್ಥ ಪಟ್ಟದಾದ ಇಜ್ಜಿ ಇತ್ತೆ ಪೂರ ಸ್ಟ್ರೈಟ್ ಮಾಂದಿರಗಳು ಅಂಜನೆ ಈ 14 ಲೋಕ ಪಟ್ಟದು ವಾಡಿಕೆ ಮಾತ್ರ ಆ ಪ್ರಕಾರವಾಗಿ 14 ಲೋಕಲ್ಲ ಓದು ಬರುವುದು ಅವಳು ಆ ಚಿತ್ರ ವಿಚಾರ ಕೂಡ ಜಗನ್ನಿಯಾಮಕನಾದ ಚಿತ್ರ ಮಹಾವಿಷ್ಣು ದೇವರು ವರದಿ ಕೊಡುವ ಚಿತ್ರ ವಿಚಾರ ಕೆಲಸ ಅಂಚಿತ್ರ ನಾರದ ಮಹಾಮುನಿ ಈತ ಪೂರ್ವರು ನಂಕಾಂಡ ಜೀವನ ಚಿತ್ರ ಮಾಡ್ತಾರೆ ಮುಡ್ತುದ್ದು ಒಂಜಿ 1000 ಕಿಲೋಮೀಟರ್ ಹೋದ ತಾಂಡ ಒಂಜಿ ತಿಂಗಳು ಕೊಡು ಅವಾಗ ಈ ನಾರದ ಮಹಾಮುನಿ ಜೀವನದ ಹೋದವರಿಯಲ್ಲಿ ಉಂಟಾಗುವ ಚಿತ್ರ ಮಾಡ್ತಾರೆ ಅವಾಗ ನಾರದ ಮಹಾಮುನಿ ಒಂದು ವೇಗ ಮತ್ತು ವಿಶೇಷವಾದ ಅತ್ಯಂತ ವೇಗ ನಂಗೆ ಮಾತ್ರ ಗೊತ್ತುಂಟು ಮನೋವೇಗ ಮನಸ್ಸಿನ ಗ್ರೇತಿ ಕೂಡಲೇ ಆಡಿಕೊಳ್ಳೋದಿದ್ದಾರೆ ಇತ್ತನವರ ಇಲ್ಲ ತಾಂಡ ಓದಾಗ್ತ ಬರ್ತ ಆತ ವೇಗ ಇತ್ತು ನಾರದ ಮಹಾಮುನಿ ನನ್ನ ಕಾಂಡ ಚಿಂತನದ ಮಾತ್ರ ಬಯಲು ಸಾಧ್ಯ ನಾರದ ಮಹಾಮುನಿಗೆ ಅಂತಿರುತ್ತೆ ಸಶರೀರವಾದ ಬಯಲು ಸಾಧ್ಯ ಅಂಚಿತನ ನಾರದ ಮಹಾಮುನಿ ಈ 14 ಲೋಕನು ಮೂಜೆ ಗಳಿಗಿಡು ಪೂಜೆ ಮುಖಾಲು ಗಳಿಗಿಡು ಹೋದು ಬರ್ತದೆ ಬಣ್ಣ ನಮನ ಗಡಿಯಾದ ಸಾರವಾದ ಒಂಜಾದ ಒಂಜಿ ಮುಖಾಲು ಗಂಟೆಡು ಅದು ಹೋದು ಬರ್ತದೆ ಅಚ್ಚಿತ್ರ ವೇಗ ಇತ್ತನಾರು ಒಂಜಿ ಕಾಲು ಭೂಲೋಕಕ್ಕೆ ಬಂದಾಗ ಮಧ್ಯಲೋಕೆ ಉಪಾಗತಃ ಭೂಲೋಕಕ್ಕೆ ಬಂದಾಗ 3 ಕಲಿಗಾಲ ಕೃತಾತ್ಮೈತ ದ್ವಾಪರ ಕಲಿ ಬಂತು 4 ಯುಗ ಅಂಚಿತ್ರ 4 ಯುಗ ಸೇರಿದ ಒಂದು ಮಹಾಯುಗ ಅಂಚಿತ್ರ 27 ಮಹಾಯುಗ ಕರೀದೆ 23ನೇ ಮಹಾಯುಗ ನಡೆದು ನಮ್ಮ ಪೂರ 4 ದಿನ ಬಗ್ಸಬಹುದು ಅಂಡ ನನ್ನ ಪ್ರಳಯ ಪಟ್ಟ ಅಂಡ ಅಂಚತ್ತೆ ಪೂರ್ವಾರ್ಧೆ ಉತ್ತರಾರ್ಧೆ ಐಟ್ಲ ಒಂಜಿ ಮಹಾಯುಗ ಒಂಜಿ ಯುಗಡು ಸುರುತಾರ್ಧ ಭಾಗ ರಕ್ತಾರ್ಧ ಭಾಗ ಬಂದು ಐಟ್ ಒಂಜಿ ಅರ್ಧ ಭಾಗ ಹೋಗ್ಬಿಟ್ಟಾದ್ರೆ ನನ್ನೆಲ್ಲ ಪ್ರಳಯವರೆಗೆ 8 ವರ್ಷಗಳು ಅವಾಗ ಅಂಚಿತ್ರ ಕೋಡಿ ಕೊಡು ಅಂಡ ಗಾಯಕ ಪೂರ ತುಗೋಡು ಕೊಟ್ಟ ಚಿತ್ರ ಭಯ ನಮಗೆ ಇಟ್ಕೊಡು ಈ ಚಿತ್ರ ಪೂರ ಬರ್ಕೊಂಡು ಬಂದು ಗೊತ್ತು ಅಂಜನೆ ಅಂಚಿತ್ರ ಆ ಕಲಿಗಾಲದ ಮತ್ತು ಕಲಿಗಾಲದ ಪ್ರಭಾವಕ್ಕನುಸಾರವಾದ ಕಲಿಪುರುಷನ ಆಟಕ್ಕನುಸಾರವಾದ ನರಮಾಣಿ ಕೂಡ ಈ ನಾರದ ಮಹಾಭಾರತದ ಚಿತ್ರ ಕಾರಣ ಅಜ್ಞಾನ ದುಷ್ಟ ಪ್ರವೃತ್ತಿನ ಗುರು ಹಿರಿಯನ್ನಾಗಲೇ ಗೌರವ ಕೊಟ್ಟು ದೇವತಾ ಕರ್ಮಾಚರಣೆ ಮಾಡ್ಕೊಂಡ ಚಿತ್ರ ಕಾಲದ 5 ಕೇಡು ಜೇರು 5 ಸುಟ್ಟು
ಮಾಡ್ತಾರೆ ಕುಳೆ ತೈಬೇಕು ನಮ್ಮ ಮೂಡುವರ ಕುಟ್ಟುದು ಬರ್ತಂತ ಮುಳ್ತುಂದು ಸೀದ ವಿಷ್ಣು ಹೋಗ್ಬೋದು ಪಂಡ ಈ ಮೋಕ್ಷ ಅಂದ್ರೆ ಇದೆ ಅಂಚಿತ್ತು ನಾವು ಮೋಕ್ಷಕ್ಕೆ ಹೋಗೋದು ನಮ್ಮ ಕೋಯನ ಸಾಧ್ಯ ಆಗೋದು ಅಂತ ನಮ್ಮಟ ಪಾಪ ಬಿಂಜುದುಂಟು ಎಂದರ್ಥ ಅಂಚಿತ್ತಿನ ಪಾಪ ಕೂಡ ಸ್ವೀಕಾರ ಬಂದು ವಿರಾಮೂಲವರು ಬೇರೆ ಮಗ ಅಂಚಿತ್ತಿನ ನಿರ್ಮಾಣದ ಪಾಪ ಕೂಡ ಕ್ಷಯ ಆಗುವುದು ಕಂಡದಾಂಡ ಸುಲಭೋಪಾಯ ಎರಡು ಕೇಳಿ ನಮ್ಮಂತರ ಚಿತ್ರ ಪಾಪದ ಪರಿಹಾರ ನಮನಕ್ಕೆ ಗೊತ್ತಾವ ಮಗ ಐದು ಕೂಡ ಜಗನ್ಯಾಮನಾಯನ ಮಹಾವಿಷ್ಣುದೇವರ ಏನು ಚಿಂತನೆ ಮತ್ತು ವೈಕುಂಠ ಹೋಗಬೇಕು ಮಹಾವಿಷ್ಣುದೇವರು ಚಿಂತನೆ ಮಾತ್ರ ಬರಬೇಕು ನಮ್ಮವರ ಕೋಡು ದಾಂಡ ಒಬ್ಬನ ಚಿತ್ರ ಸಾಧಕ ಚಿತ್ರ ಸಾಧಕ ಕೂಡ ಐದು ನಾಲ್ಕೇ ಕೆಲಸ ಅಂಡ ಈ ನಾರದ ಮಾಮನಿಗೆ ಅಂತ ಅಂಚ ಹೋದಾಗ ಅವಳು ಏನು ದಾನ ಮಾಡಿಕೊಡು ಆ ಸಂತೋಷ ಕೋಡು ದಾಂಡ ಎಂಚಿನ ಪ್ರವೃತ್ತಿನ ಮಾಡಿಕೊಳ್ಳುತ್ತದೆ ಚಿಂತನೆ ಮಾತು ಭಗವಂತನೇ ಸ್ತುತಿ ಮಾತಾಡಿ ಹೋಗಬೇಕು ಅವಳು ಹೋದ ಮೂಲಕ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ ಅವಳು ನಾರಾಯಣ ದೇವರೇ ಶುಕ್ಲವರ್ಣನಂದವರ ಅತ್ಯಂತ ನೀಲವರ್ಣನಂದವರ ಅತ್ಯಂತ ಶೋಭಾಯಮಾನ ಮಾಡುವುದು ನಾನು ಮಾಮಿಯನ್ನು ಚಿಂತನೆ ಮಾಡ್ತೀರ ಹೇಳ್ತಿಲ್ಲ 10 ಓದಿ ಸಂತೋಷವು ಮಹಾವಿಷ್ಣು ದೇವರು ಏನು ಮಂಜಲನ ತುಂಬಿಸುತ್ತೋನು 4 ಗೈಡ್ 4 ಆಯುಧನ ಬರ್ತೋನು ಶಂಖ ಪಾಂಚಜನ್ಯಾವರಣ ಚಿತ್ರ ಶಂಖ ಸುದರ್ಶನಾವರಣ ಚಿತ್ರ ಚಕ್ರ ಕೌಮುದೀವರಣ ಚಿತ್ರ ಗದೆ ಕಮಲಾವರಣ ಪದ್ಮಾವರಣ ಚಿತ್ರ ತಾಮರದ ಪೂರ್ವ ಮತ್ತು ತುಳಸಿ ಮಾಲೆ ಮಾಡುವುದು ಅತ್ಯಂತ ಸುಂದರವಾದ ಪ್ರಿಯತೆ ಅತ್ಯಂತ ಮಹಾವಿದ್ಯಾಲಯ ಕೂಡಲೇ ನಮ್ಗೊಂದು ಕೆಲಸ ಪೂರ್ವಪಡ್ತಾಂಡ ಆ ಕೆಲಸ ಕೂಡಲೇ ನಮ್ಮ ಜಾಸ್ತಿ ಆ ಭಗವತಿ ಬೇಗ ಅಂಜನೆ ಈ ಮಹಾವಿದ್ಯಾಲಯವನ್ನು ನಾದ ಮಹಾಮನಿ ಸ್ತುತಿ ಮಾಡ್ತೇವೆ ಅತ್ಯಂತ ಹೆಚ್ಚಾಗ ನಮೋ ವಾಂಗನಸಾಗೀತ ಅನಂತರೂಪಾಯ ಶಕ್ತಯೇ ಆದಿಮಚ್ಚಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೇ ಸರ್ವೇಷಾಮಾದಿಭೂತಾಯ ಭಕ್ತಾನಾಂ ಆದಿನಾಶಿನೇ ಶುದ್ಧಾಸ್ತೋತ್ರತೋ ವಿಷ್ಣು ನಾರದಂ ಪ್ರತ್ಯಭಾಷತ ನಮೋ ವಾಂಗನಸಾಗೀತ ನಮ್ಮ ಏನಂದ್ರೆ ಅದಕ್ಕೊಂದು ನಮಸ್ಕಾರ ಕೊಡುವ ಪದ್ಧತಿ ದಾಯಕನಿಗ ಅವು ಕೇವಲ ಈ ಶರೀರಕ್ಕೂ ನರಮಾಣಿ ಕೊರ್ಪಣ ಚಿತ್ರ ನಮಸ್ಕಾರ ఆయన ఉలాయిన చిత్ర పరమాత్మ కొరపణ చిత్ర నమస్కారం అచిత్ర నమస్కారం కొరకు మనసాతీత మనసుల ఉపయోగ ಚಿಂತನೆಗಳ ಏಕಾಂತನಾಗಿ ಸುರುವಾಂತಿ ಆದಿ ಮಧ್ಯಾಂತಹೀನಾಯ ಈರ್ನ ಮೂಲಬೋಡು ಮಧ್ಯಬೋಡು ಅಂತ್ಯಬೋಡು ವೈರಾಗ್ಯ ದೀಪಂಡು ನಿರ್ಗುಣಾಯ ಗುಣ ಆತ್ಮನೇ ಸಮಸ್ತ ಗುಣಗಳ ನರಮಾಣಿಗಳು ಕೆಲವೊಂದು ಕೊಟ್ಟು ಕೆಲವೊಂದು ರೀತಿಯ ಚಿತ್ರ ಗುಣ ಇದ್ದೆ ಸಾತ್ವಿಕವಾದ ಚಿತ್ರ ಗುಣ ಇದ್ದ ಚೂರು ಕೊಟ್ಟಾಗ ಅವು ರಾಜಸನ್ನಾಯ ಸಾಧ್ಯ ಬಡವಾದ ಅಣ್ಣೇರ ಗದ್ದೆ ಪೀಪಾಯಿ ಅಂಟ ಮಂತಲಕ್ಕೆ ಹೆಚ್ಚಾಗಿ ಏನು ಕೊಡ್ತಾವ ಅಂಚನೆ ಈ ಪ್ರಕಾರವಾದ ಗುಣ ಮತ್ತು ಹಲವು ವಿಧವಾದ ಅಂಚಿತ್ರ ಸಮಸ್ತ ಗುಣಗಳ ಅತೀತವಾದ ಅಂಚಿತ್ರ ಸುದ್ದಿ ಮಾಡುತ್ತೆ ಸರ್ವೇಶಾಮಾದಿಭೂತಾಯ ಈ ಸೃಷ್ಟಿ ಗುಣ ಚಿತ್ರ ಸಮಸ್ತ ಜೀವರಾಶಿಗಳ ದಾಸರ ಮಾಡ್ಬೇಡಿ 84 ಲಕ್ಷ ಜೀವರಾಶಿ 84 ಲಕ್ಷ ಜೀವರಾಶಿ ದಾಟಿ ಬಂದ ಈ ಶರೀರ ದಾಸರು ಮಾಡ್ತೇವೆ ಅಂಜನೆ ಆತ ಜೀವರಾಶಿಗಳ ಗೋಡಾಪುರ ಚಿತ್ತೆಯನ್ನು ಪೂರ ಕಾಲಕಾಲವು ಅನುಕ್ರಮತ್ವವಾದ ದೇಹಿ ಬಂದು ಆತ್ಮಿನಾಶನೆ ಕೇಟಿಕುಳ್ಳೆ ಕೋರ್ಪಣಾಗಗೊಂಡಿದೆ ನಿರ್ಗುಣಾಯುನಾತ್ಮೇ ಸರ್ವೇಷಾಮಾದಿಭೂತಾಯ ಭಕ್ತಾನಾಮಾತ್ಮಿನಾಶನೆ ಶುದ್ಧಾಸ್ತೋತ್ರಂ ನಾರದ ಪ್ರತ್ಯಭಾಷಣ ಒಂದು ಕೇಳುವುದು ಸ್ತುತಿ ಬಂದದ್ದು ಈ ನಾರದ ಮಹಾಮುನಿ ಇಪ್ಪುಡ ಚಿತ್ರ ಕಾಲವು ಸಂತೋಷಭರಿತವಾದ ಚಿತ್ರ ಮಹಾವಿಷ್ಣುದೇವರು ಬೇರೆ ನಾರದ ಮಹಾಮುನಿಗಳೇ ಇದು ಯಾವ ಕೂಡ ಪುನಾರು ಈ ರೀತಿ ನೆನಬರ್ತದೆ ಇಂಜನೆ ಲೆಕ್ಕಗಳು ಜಾಸ್ತಿ ಆದ ಸ್ತುತಿ ಮಾತೊಂದುಳ್ಳಾರು ಈ ಪ್ರಕಾರವಾದ ಕೇಳಿದಾಗ ನಾರದ ಮಹಾಮುನಿಗಳೇ ಸಂತೋಷ ಜನಪದ ಸಾರ್ಥಕ ದೇವರೇ ಎಂಗೆ ದಾಯ ಬರ್ತಾರೆ ಕಾಯ್ದ ಚಿಂತನೆ ಒಂದು ಕೇಳಲೇ ಬಂದು ಎಂಗೆ ಹೋಗಿ ಚಾನ್ಸ್ ಕೊರಿಯರು ಬಟ್ಟನೆಲ್ಲ ಅಂಚನೆ ಜಾಪನೆಲ್ಲ ಬಿಸಿ ನಂತರ ಒಂದು ಕೆಲಸ ಮಾಡ್ಕೊಂಡಾಗ ಬೇರೆ ಉಳ್ಳೇ ಅಂಡ ದಪ್ಪ ಗೊತ್ತಾಗೋದು ಬಾಯ ಬಂದ ಯಾಕೆ ಬಂದ ಯಾರಿಗೆ ಫೋನ್ ಬರೋದಿಲ್ಲ ಆತಲ ಬಿಸಿ ಯಾರಿಗೆ ಆತಲ ಅಭಿಮಾನಿ ವರ್ಗ ಉಂಟು ಅಂಚನೆ ನಂದ್ಕೊಂಡು ಇವಾಗ ಅನ್ಯ ರೀತಿಯ ಫ್ರೀಯಾದ ದಿಕ್ಕಿಯಲ್ಲಿ ಬಂದರು ಅಂಚತ್ರ ಆ ಪ್ರಕಾರವಾದ ಮಹಾವಿಷ್ಣು ದೇವರೇ ಎಂಗೊಂದು ಅವಕಾಶ ಪರಿಯನ್ನು ಬಂದರೆ ನಾಲ್ಕು ಮಹಾಮನಿ ಸಂತೋಷದ ಅವರ ಭದ್ರಂಚಿತ್ರ ವಿಚಾರ ಮಾಡ್ತೇವೆ ಅಂತ ಇಲ್ಲೇ ದೇವರು ಬರಬೇಕು ಒಂದು ಸೂಕ್ತವಾಗಿ ಚಿತ್ರ ವಿಚಾರವನ್ನು 8 ರೀತಿಯಾದ ಚಿತ್ರ ಜಾಗೃತಿ ಬರ್ತಾರೆ ಭೂಲೋಕ ಕೊಂಡದಕ್ಕೆ ಪರಿಹಾರ ದಿಕ್ಕಾಂದು ಸ್ವರ್ಗಲೋಕ ಕೊಂಡಲ ದಿಕ್ಕಾಂದು ನಿಂತ ಪರಿಹಾರ ಎನ್ನ ಕೈ ಎನ್ನ ಸ್ವಾದ
ఇవాళ నంకాక ఆత్మీయందానికి నంకా మాత్రల పట్టణం అది విశేషం సమస్త పాపల పరిహారం నంకుల నిశ్చితిని పట్టేది కర్మాణక ನಮ್ಮಚಿತ್ರಮಂತ ವರಪದ ಉತ್ತುಂಡೆಯಾದ ನಮಸ್ತೆ ಎನ್ನ ಸಮಸ್ತ ಪಾಪಲ ಪರಿಹಾರ ಮತ್ತು ದೇವರೆಂಟು ಮತ್ತು ಪ್ರಸಾದವನ್ನು ಉಂಟಾಪಟ್ಟು ಅಂಡಚ್ಚತ್ತು ದೇವರ ಪೂಜಾನಕ ನಿರ್ಮಾಣ ನಿಷ್ಠೆ ಮತ್ತೆ ದೇವೋ ದೇವಾಲಯ ಪ್ರೋಕ್ತೋ ಜೀವೋಹಂ ಸದಾಶಿವ ತ್ಯಜೇ ಅಜ್ಞಾನ ನಿರ್ಮಾಲ್ಯ ಸೋಹಂ ಭಾವೇನ ಪೂಜೆಯೇ ನಮ್ಮನ ದೇಹ ಮತ್ತು ದೇವಾಲಯಕ್ಕೆ ಸಮಾನವಾದ ಪೂಜೆ ಆತ್ಮಾವನ್ನು ಸದಾಶಿವ ಪಟ್ಟದು ಹಂಸರೂಪಿ ಸಂತೋಷಭರಿತವಾದ ಚಿತ್ರ ಭಗವಂತ ಪಟ್ಟಣ ಚಿತ್ರ ರೀತಿಯಾದ ಮನಸ್ಸು ಇಪ್ಪೋರು ಪಟ್ಟಣ ಅರ್ಥ ಯಜೇ ಅಜ್ಞಾನ ನಿರ್ಮಾಲ್ಯ ನಂಗೆ ಸುಜ್ಞಾನ ಇದ್ದಿಂದಾಗಲ ಅಜ್ಞಾನ ಹೋಗಿ ಬರಗಾಲ ಇತ್ತು ಅಜ್ಞಾನ ಅಜ್ಞಾನ ಪೂರ್ವ ಕಳೆದೊಂದು ಅಜ್ಞಾನೇ ಆಸಕ್ತಿದ್ದಾಗ ಭಗವಂತನ ಆರಾಧನೆ ಮಾಡಿದ ಸಮಸ್ತ ಪಾಪಲ ಪರಿಹಾರ ಅದು ಈ ಜನ್ಮಡು ಓಡಾಪುರ ಓಂ ಸಂಸಂಜವದೇ ಸಂಪತ್ತೇ ವಿಶ್ವಾತ್ಮಜ
संवत्सरो वा अपामानतरं वेदा आयतनवान् भवति आपो वै संवत्सरस्यायतनम् आयतनवान् भवति गजयं वेदा योपावायो ओत्सुकावक्षतिष्ठितां वेदा प्रत्येव तिष्ठति यन्मया भक्तियुक्तेन वक्तुं फलं निवेदस्य नैवेद्यं सस्यानां मया आवाहनं सुजानां सुजानां विदन्तु पूजां मंत्रहीनं तिराहीनं भक्तिहीनं जनार्दन पूजनं मया देवा सुन्दरस्ते लोकं सुन्दरीका वागीनं वरदायकं गुणाधीनं गोविन्दं गरुडस्थलं जनार्दनतत्परं दुर्गमेक्षणे घोरे परिवेष्टे विस्तारयः सर्वेषु तदान्येष्टभयेषु च नामानि ईशानसङ्गीता ईश्वरसमात्मनाद सत्यनारायणदेवं ಪ್ರತ್ಯಕ್ಷವಾಗಿ
ಪರೋಕ್ಷವಾದ ಅನೇಕ ರೀತಿಯಲ್ಲಿ ದಾನರೂಪದಲ್ಲಿ ಆರ್ಥಿಕವಾದ ನಿಯೋಗವನ್ನು ಹೊಂದಿದೆ. ಗುರುವಿನ ದೇವರ ಪರಿಪೂರ್ಣ ಅನುಗ್ರಹ ಬಂದது ಶಾಸ್ತ್ರ ಬಂದಿದೆ. ದೇವರ ಅನುಗ್ರಹದಿಂದ ಜಗತ್ತಲ್ಲಿ ಪವಿತ್ರ ಪುಣ್ಯ ಸಂಪಾದ ಪುಣ್ಯ ಬಲ ನಮ್ಮ ಆಬದ್ಧತಾನದ ಲಕ್ಷಣಗಳೊಂದಿಗೆ ನಮ್ಮ ರಾಜ್ಯದ ಪುಣ್ಯದಾನೆಯ ಬದುಕುವುದಿಲ್ಲ. ಬಲನ ನಮಲ ಜೀವನದ ಧರ್ಮ ಸಂಪಾದನೆ ಆಟ ಹೆಂಡೆ ಕೆಲಸವಂತ ಆಟ ಜೋಕ್ಲೆಗೆ ಶಾಶ್ವತವಾಗಿ ಆ ಪುಣ್ಯ ಬಲದ ಸಂಪೂರ್ಣ ಫಲ ಪುಣ್ಯ ಫಲ ಆಬದ್ಧ ರಕ್ಷಣೆ ಮಾಡಿಕೊಂಡು ದೇವರೇ ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತ ಮಸ್ತಕ ಸಮರ್ಥ ವಿಷಮಸ್ತಿ ರಕ್ಷಂತಿ ಪುಣ್ಯಾನಿ ಕಲಾಕೃತಾನಿ ಮೊದಲೇ ಮಾಡಿದಾಗ ಮಾಡಿದಾಗ ಆಪತ್ತುಗಳೊರಡಿ ಇರುವುದಾದ ದುರಂತದೊರಡಿ ಹನ್ನೆರಡು ಆಪತ್ತುಗಳೊರಡಿ ಆದ ನಮ್ಮ ದೇವರೇ ಹೊರಕೆಡು ದೇವರ ಪಕ್ಷಗಳ ಪ್ರಾರ್ಥನೆ ಮಾಡಿದಾಗ ನಮ್ಮ ಹಿರಿಯರು ಪುಣ್ಯ ಮಾಡ್ತಾರ ನಮಲ ಜೀವನದ ಧರ್ಮ ಸಂಪಾದನೆ ಮಾತ್ರ ರೀತಿಯಿಲ್ಲ ಬೇರೆ ಬೇರೆ ರೀತಿಯ ಮನುಷ್ಯ ಉಪಕಾರ ಕೂಡ ಮಾನವನ್ನಿ ಮಲ್ಲ ಕೆಲಸ ದಾನವಿರುವುದರ ಕೆಲಸವಲ್ಲ ಇದನ್ನ ಮಾತ್ರ ರೀತಿಯಿಲ್ಲ ಸಿಗುತ್ತೆ ಸಂಘ ಸಂಸ್ಥೆಗೆ ನಮ್ಮ ಮಾತು ಬಾಗಡಿ ಅಂತ ಪುಣ್ಯ ರಕ್ಷಣೆ ಮಾಡಿಕೊಂಡು ಆಪತ್ತುಗಾರರಿಗೆ ಎದುರು ಪರಿಹಾರ ದೇವರ ಕೆಲಸ ಭಗವಂತೆ ನನ್ನ ಬಾಲಾಗದ ಸ್ವೀಕಾರವನ್ನು ಸರ್ವರೇ ಈ ನಮ್ಮ ನಿಗ್ರಹದಿಂದ ಕುರಿತುಗಳು ಪರಿಹಾರ ಆದ ಇವೆಲ್ಲ ಭಗವಂತನ ಪ್ರಸಾದ ಸ್ವೀಕಾರ ಮಾನವರಿಲ್ಲ ಆರೋಗ್ಯ ಮಾನವರಿಲ್ಲ ಅನ್ಯರಿಂದ ಐಕ್ಯಮಧ್ಯ ಇತರಿಂದ ಸೌಮಾನದ ಇತರಿಂದ ಈಗಾಗಲೇ ಮಂಗಲ ಕಾರ್ಯಗಳಾಗಬೇಕು ಮಂಗಲ ಕೆಲಸ ಈ ಜಾಗದ ಜಾಗ ಎರಡರಿಂದ ವಿವಾಹದ ಮಂಗಲ ಕಾರ್ಯಗಳು ಮಸ್ತ್ ಜೀವನದಿಂದ ಆರೋಗ್ಯ ಸರ್ವೇ ನಿತ್ಯ ಉದ್ಯೋಗ ವ್ಯಾಪಾರ ವ್ಯವಹಾರ ಬೇರೆ ಬೇರೆ ರೀತಿಯ ಪೂರ್ಣ ದೇವರ ಅನುಗ್ರಹ ದೇವರ ಸಿಂಹದ ಅಧಿಪತಿ ಸೋಮನಾಥೇಶ್ವರ ಮಹಾಕಾವಲಿ ಈ ರಾಜಸಂಬಂಧಪಟ್ಟ ದೇವದೇವತೆಗಳೆಲ್ಲ ಮತ್ತಿಡೆ ದೇವರ ಕೈಗೆ ಪ್ರಾರ್ಥನೆ ಜಾಯೇ ಸತ್ಯಂ ಗುಣಾನೇಕಂ ಗುಣತ್ರಯಸಮನ್ವಿತಂ ಲೋಕನಾಥಂ ಗೋವೇಹಂ ಕೌಸ್ತುಭಾವರಣಂ ಹರಿಂ ನೀಲವರ್ಣಂ ವೇದವಸ್ತ್ರಂ ಕ್ಷೀವಸ್ತ್ರ ಪರಿಭೂಷಿತಂ ಗೋವಿಂದಂ ಗೋಗಾನಂದಂ ಬ್ರಹ್ಮಾಜ್ಞೇಯ ಗೋವಿದಂ ಶ್ರೀನಾರಾಯಣ ಸ್ವಾಮಿ ಮಹಾ ಅಸೋಮೇಲ ಪ್ರಾರ್ಥನಾಂ ಸಮರ್ಪಯಾಮಿ ಗೋವಿಂದಾಯ ಗೋವಿಂದ ಪ್ರಾರ್ಥನಾಂ ಸಮರ್ಪಯಾಮಿ ಈ ಒಂದು ಕಟ್ಟಡದ ಕಾಮಗಾರಿ ಪ್ರಾರಂಭವಾಗುತ್ತಿದೆ. 2022 ಏಪ್ರಿಲ್ 10 ಈ ಒಂದು ಕಟ್ಟಡದ ಉದ್ಘಾಟನೆಯಾಗಿ ಈ ಕಟ್ಟಡದ ಸಭಾಂಗಣ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ನೋಂದಾವಣಿ ಪ್ರಾರಂಭ ಈ ಮಕ್ಕಳು ಈ ಹಾಲುಮತಿಯ ಬಗ್ಗೆ ಹೆಚ್ಚಿನ ಭಕ್ತರು ಜನಪ್ರಿಯ ಸಭಾಂಗಣದ ಕೆಳ ಹಂತದ ನೆಲಮಾಳಿಗೆ ಕಾಮಗಾರಿ ಪೂರ್ತಿಯಾಗಿದ್ದಂತೆ ಬಣ್ಣ ನೆಲದ ಟೈಲ್ಸ್ ಅಳವಡಿಕೆ ಪೂರ್ತಿಯಾಗಿದ್ದಂತೆ ಹಾಲುಮತಿಯ ಪತ್ತಿನಲ್ಲಿ ಕಟ್ಟಡದ ಕಾಮಗಾರಿ ಪೂರ್ತಿಯಾಗಿ ಮಕ್ಕಳಿಗೆ ಕಾರಣ ಕೊಟ್ಟಂತ ಕೆಲವರಿಗೆ ಸಂಜೀವನೆ ನಾರಾಯಣ ಗೌರವದ ಅಭಿನಂದನೆ ಸ್ವೀಕಾರ ಸರಿಯಂತೆ ದೇವರುಗಳು ಸಮಿತಿ ದೇವರ ಪ್ರಸಾದ ರೂಪದಲ್ಲಿ ಗೌರವದ ಅಭಿನಂದನೆ. Thank you.
Thank you.